ಮಂಗಳೂರಿನ ಡಾಕ್ಟರ್ ಶಿವರಾಮ್ ಕಾರಂತ ಪಿಲಿಕುಳ ನಿಸರ್ಗಧಾಮದಲ್ಲಿ 3 ರಿಂದ 9ನೇ ತರಗತಿವರೆಗಿನ ಮಕ್ಕಳಿಗೆ 10 ದಿವಸಗಳ ಕಾಲ ನಡೆದ ರಜಾ ಮಜಾ ಪಿಲಿಕುಳ ಬೇಸಿಗೆ ಶಿಬಿರವು ಸಮಾರೋಪ ಕಂಡಿತು. ಮೈಮ್ ರಾಮದಾಸ್ ನಿರ್ದೇಶನದಲ್ಲಿ ಏಪ್ರಿಲ್ 13 ರಿಂದ 22 ರವರೆಗೆ ಕ್ರಿಯಾತ್ಮಕ ಶಿಬಿರ ನಡೆಯಿತು. ಈ ಶಿಬಿರದಲ್ಲಿ ಮನೋರಂಜನಾ ಆಟಗಳು, ಸ್ವರ ವ್ಯಾಯಾಮ, ಕ್ರಿಯೇಟಿವ್ ಆರ್ಟ್, ರಂಗ ವ್ಯಾಯಾಮ, ಮುಖವಾಡ ರಚನೆ, ಅಭಿನಯ ಗೀತೆ, ಕ್ಲೇ ಮಾಡೆಲ್, ಮೈಮ್, ಮಿಮಿಕ್ರಿ, ಗೋಡೆ ಪತ್ರಿಕೆ, ಕಥೆ ರಚನೆ, ನಾಟಕ, ವರ್ಲಿಕಲೆ, ಹಾಡುಗಳು, ಕೊಲಾಸ್, ಗೊಂಬೆ ತಯಾರಿಕೆ, ಜಾತು, ಕ್ರಾಫ್ಟ್, ಪರಿಸರ ವೀಕ್ಷಣೆ ಮತ್ತು ಸಂರಕ್ಷಣೆ, ವಿಜ್ಞಾನ ಕೌತುಕದ ಜೊತೆಗೆ ಪಿಲಿಕುಳ ನಿಸರ್ಗಧಾಮದ ವಿವಿಧ ವಿಭಾಗಗಳ ಪ್ರವೇಶಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಈ ಶಿಬಿರದಲ್ಲಿ ಪಾಲ್ಗೊಂಡ ಮಕ್ಕಳು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿರುವುದು ಮಾತ್ರವಲ್ಲ, ರಜಾ ಮಜಾ ಬೇಸಿಗೆ ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡ್ರು. ಇಂದು ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪಣಂಬೂರು ಬೀಚ್ ಸಿಇಒ ಯತೀಶ್ ಬೈಕಂಪಾಡಿ ಅವರು ಮಾತನಾಡಿ, ಈ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳು ನಿಜಕ್ಕೂ ಅದೃಷ್ಟವಂತರು. ಮೈಮ್ ರಾಮದಾಸ್ ನಿರ್ದೇಶನದಲ್ಲಿ ನಡೆದ ಶಿಬಿರವು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ನಡೆಯಲಿ ಎಂದು ಹೇಳಿದ್ರು. ಈ ಆಕ್ಟಿವಿಟಿನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಯಾವಾಗ ಸ್ವಲ್ಪ ರಜಾ ಸಿಗುತ್ತೋ ಯು ಕ್ಯಾನ್ ಆಸ್ಕ್ ಯುವರ್ ಪೇರೆಂಟ್ಸ್. ಇಲ್ಲಾದರೂ ಥಿಯೇಟರ್ ವರ್ಕ್ಶಾಪ್ ಆಗೋದಿದ್ರೆ ಅದಕ್ಕೆ ಜಾಯ್ನ್ ಆಗಿ. ಯಾಕಂದರೆ ಥಿಯೇಟರ್ ವರ್ಕ್ಶಾಪ್ ಇಸ್ ಒನ್ ವರ್ಕ್ಶಾಪ್ ವೇರ್ ಯು ಲರ್ನ್ ಎವ್ರಿಥಿಂಗ್. ಏನೇನು ಕಲಿತೀರ ಥಿಯೇಟರ್ ವರ್ಕ್ಶಾಪಲ್ಲಿ? ಥಿಯೇಟರ್ ಒಂದು ನಾಟಕ ಮಾಡಲಿಕ್ಕೆ ಕಲ್ತರೆ ಅದ್ರಲ್ಲಿ ಏನೆಲ್ಲ ಕಲಿತೀರಿ? ಯು ವಿಲ್ ಲರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಲ್ವಾ? ಅದು ನಿಮ್ಗೆ ಕಲಿಸ್ಬೇಕಲ್ಲ. ಐ ಸಾ ಯು ಕಮ್ಯುನಿಕೇಟಿಂಗ್. ಐ ಥಿಂಕ್ ಯು ಆರ್ ಆಲ್ ವೆರಿ ಗುಡ್ ಕಮ್ಯುನಿಕೇಟರ್ಸ್. ಅನಂತರ ವಿ4 ನ್ಯೂಸ್ ವಾಹಿನಿಯ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಮಾತನಾಡಿ, ಇಂತಹ ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಪಾಲ್ಗೊಂಡ್ರೆ ಕ್ರಿಯಾತ್ಮಕವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಮಕ್ಕಳು ಟಿವಿ, ಮೊಬೈಲ್, ಕಂಪ್ಯೂಟರ್ಗಳಲ್ಲಿ ಕಾಲ ಕಳೆಯುತ್ತಿರುತ್ತಾರೆ. ಅಂತಹ ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡ್ರೆ ಮಕ್ಕಳ ಪ್ರತಿಭೆ ಇನ್ನಷ್ಟು ಉತ್ತಮವಾಗುವುದು ಖಂಡಿತ ಎಂದು ಹೇಳಿದ್ರು. ರಜಾ ಮಜಾ ಏನಿದೆ, ನಾವು ನೋಡಿರ್ಬೋದು ಕಾಲಿಗೆ 9 ದಿನದಲ್ಲಿ ಏನು ಕಲ್ತಿದ್ದಾರೆ ಅಂತ. ಇವರು ಒಂದು ವರ್ಷದಲ್ಲಿ ಒಂದು ಸ್ಕೂಲಲ್ಲಿ ಒಂದು ವರ್ಷದಲ್ಲಿ ಏನು ಕಲ್ತಿದ್ದಾರೆ ಅದಕ್ಕಿಂತಲೂ ಅದಕ್ಕೆ ಸರಿಸಮಾನವಾಗಿ ಇವರು 8 ದಿನದಲ್ಲಿ ಕಲ್ತಿದ್ದಾರೆ ಅಂತ ನನ್ನ ಒಂದು ಅರಿವು. ಯಾಕಂದರೆ ಅಲ್ಲಿ ಟೀಚರ್ಗಳು ಕಟ್ಟಿ ಕಲಿಸ್ತಾರೆ. ಇಲ್ಲಿ ಆಗಿಲ್ಲ. ಫ್ರೀಡಮ್ ಇದೆ ಅವರಿಗೆ ಅವರದೇ ಒಂದು ಇದನ್ನು ತೋರಿಸಲಿಕ್ಕೇನು. ಮತ್ತೆ ಅಲ್ಲಿ ಮಕ್ಕಳು ಏನು ಮಾತಾಡುವಾಗಲೂ ಕೂಡ ಇದು ಬಾಯಿ ಬಚ್ಚು ಅಥವಾ ಇದು ಅದನ್ನೆಲ್ಲ ಏನಿಲ್ಲ. ಇಲ್ಲಿ ಅವ್ರಿಗೆ ಏನು ಮಜಾ ಆಗುತ್ತೆ ಆ ಮಜಾವನ್ನು ಅವ್ರು ತಗೊಳ್ತಾ ಇದ್ದಾರೆ. ಇದೇ ವೇಳೆ ಮಕ್ಕಳು ಮತ್ತು ಪೋಷಕರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ರಜಾ ಮಜಾ ಶಿಬಿರ ಅನ್ನುವಂಥದ್ದು ನಿಜವಾಗ್ಲೂ ಎಲ್ಲ ಕಡೆ ನಡೀತಾ ಇರ್ತದೆ, ಎಲ್ಲ ಕಡೆ ಹೋಗ್ತಾರೆ ಮಕ್ಕಳು. ಆದರೆ ಇಲ್ಲಿ ತುಂಬ ಖುಷಿಯಾಗಿರೋದು ಏನು ಅಂತ ಹೇಳಿದ್ರೆ ಮಕ್ಕಳು ಅದರಲ್ಲಿ ತುಂಬ ರೀತಿಯಲ್ಲಿ ಇಂಟ್ರೆಸ್ಟಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಮತ್ತು ನಮಗೆ ಪೇರೆಂಟ್ಸ್ಗೆ ಏನು ಮುಖ್ಯ ಅಂತ ಹೇಳಿದ್ರೆ ರಜೆಯಲ್ಲಿ ಅವರು ಕೇವಲ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್, ಟಿವಿ ಇದರ ಮುಂದೆ ಕೂತ್ಕೊಂಡು ನಮಗೂ ಕಷ್ಟ, ನಮಗೆ ಇಡೀ ದಿನ ಅವರಿಗೆ ಬೈತಾನೆ ಇರಬೇಕಾಗ್ತದೆ, ಸಾಕಾಗ್ತದೆ. ಅದರ ಬದಲು ಈ ರೀತಿ ಅವರು ಇನ್ವಾಲ್ವ್ ಆಗ್ಕೊಂಡು ಎಲ್ಲ ಫ್ರೆಂಡ್ಸ್ ಜೊತೆ, ಬರೀ ಶಾಲೆಯ ಫ್ರೆಂಡ್ಸ್ ಜೊತೆ ಮಾತ್ರ ಅಲ್ಲ, ಎಲ್ಲರ ಜೊತೆ ಕೂಡ ಅವರು ಒಂದು ಏನಂತ ಹೇಳ್ತಾರೆ ಅವರಿಗೆ ಅಡ್ಜಸ್ಟ್ಮೆಂಟ್, ಹೇಗೆ ಇನ್ನೊಬ್ಬರ ಮಾತಾಡಬೇಕು ಎಲ್ಲವನ್ನು ಕಲಿತಾರೆ. ತುಂಬ ಖುಷಿ. I made many friends and learned how to make crafts, art. The special thing about this was the Varli art. I first met to Varli art when I was the age of 8. Sir, thank you for teaching us many songs and special things. ಈ ಸಂದರ್ಭ ಶಿಬಿರದ ಶಿಕ್ಷಕ ನಿತಿನ್, ಪಿಲಿಕುಳ ಬೇಸಿಗೆ ಶಿಬಿರದ ನಿರ್ದೇಶಕರಾದ ಮೈಮ್ ರಾಮದಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.